ಸೇವಾಂಜಲಿ ಪ್ರತಿಷ್ಠಾನ ಪರಂಗಿಪೇಟೆ ಇದರ ಆಶ್ರಯದಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ರೋಟರಿ ಕ್ಲಬ್ ಮೊಡಂಕಾಪು ಇದರ ಸಹಯೋಗದೊಂದಿಗೆ 115ನೇ ರಕ್ತದಾನ ಶಿಬಿರ ಪರಂಗಿಪೇಟೆಯ ಸೇವಾಂಜಲಿ ಸಭಾಂಗಣದಲ್ಲಿ ನಡೆಯಿತು. ರೋಟರಿ ಕ್ಲಬ್ ಬಂಟ್ವಾಳದ ಪೂರ್ವಾಧ್ಯಕ್ಷ ಉದ್ಯಮಿ ಸಂಜೀವ ಪೂಜಾರಿ ಶಿಬಿರ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ತುರ್ತು ಸಂದರ್ಭದಲ್ಲಿ ಆರೋಗ್ಯ ಉಳಿಸಲು ಅನಿವಾರ್ಯವಾಗಿರುವ ರಕ್ತವನ್ನು ನಿರಂತರ ಶಿಬಿರಗಳ ಮೂಲಕ ಕೃಷ್ಣಕುಮಾರ್ ಪೂಂಜಾ ಅವರ ನೇತೃತ್ವದಲ್ಲಿ ಸೇವಾಂಜಲಿ ಸಂಸ್ಥೆ ನಡೆಸಿಕೊಂಡು ಬರುತ್ತಿರುವುದು ಅಭಿನಂದನೀಯ ಎಂದರು. ಈ ಒಂದು ಪರಂಗಿಪೇಟೆಯ ಆಸುಪಾಸಲ್ಲಿ ದಿನಂಪ್ರತಿಯೂ ಒಂದು ಉತ್ತಮವಾದ ಸೇವೆಯನ್ನು ಕೊಡ್ತಾ ಬಂದಿರತಕ್ಕಂಥ ಸಂಸ್ಥೆ ಇದು. ಈ ಊರಿನ ಜನರ ಒಂದು ಪುಣ್ಯ ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದ್ರೆ ನನಗೆ ಅದು ಮೊದಲಿರಲು ನಾವು ಹೇಳ್ತಾಗಿನಿ ಗಣೇಶೋತ್ಸವ ಒಂದು ಆಚರಣೆ ಅಂತ ಹೇಳಿದ್ರೆ ಪರಂಗಿಪೇಟೆ ಇಲ್ಲಿಂದ ಸ್ಟಾರ್ಟ್ ಆದದ್ದು, ಪರಂಗಿಪೇಟೆಯಿಂದ ಸ್ಟಾರ್ಟ್ ಆದದ್ದು. ಆ ರೀತಿ ಒಂದು ವಿಜೃಂಭಣೆಯಿಂದ ನಾನು ಸಣ್ಣದಿರುವಾಗಲೂ ನೋಡ್ತಾ ನಾನು ಮಂಗಳೂರಿಗೆ ಬಂದು ಹೋಗುವಾಗ ನಾನು ನೋಡುವಂಥ ಒಂದು ವಿಚಾರದಲ್ಲಿದ್ದರೆ ಭಾಳ ಒಂದು ಗಣೇಶೋತ್ಸವ ಜಾತ್ರೆ. ಆಮೇಲೆ ನಾವು ಒಂದು ಸ್ವಲ್ಪ ಸೇವಾ ಒಂದು ರೋಟರಿಯ ಇದರಲ್ಲಿ ಸಮಿತಿಯಲ್ಲಿ ಇದ್ದುಕೊಂಡು ಎಲ್ಲ ನೋಡುವಾಗ ನಮಗೆ ಭಾಳ ಆತ್ಮೀಯರಾದರು ನಮ್ಮ ಕೃಷ್ಣಕುಮಾರ್ ಪೂಂಜರವರು, ನಮ್ಮ ರೋಟರಿ ಪ್ರಕಾಶ್ ಕಾರಂತರ. ಮುಖ್ಯ ಅತಿಥಿಯಾಗಿ ಇಂಡಿಯನ್ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕಿನ ಜಿಲ್ಲಾ ಸಂಯೋಜಕ ಪ್ರವೀಣ್ ಅವರು ಮಾತನಾಡಿ, ಬ್ಲಡ್ ಬ್ಯಾಂಕ್ ಎನ್ನುವುದು ದೇಶದ ನಿಜವಾದ ಭಾವೈಕ್ಯತೆಯ ತಾಣ ಇದ್ದಂತೆ. ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರ ರಕ್ತವು ಬ್ಲಡ್ ಬ್ಯಾಂಕ್ನಲ್ಲಿ ಸಂಗ್ರಹಗೊಂಡಿರುತ್ತದೆ ಎಂದ ಅವರು, ಸೇವಾಂಜಲಿ ಪ್ರತಿಷ್ಠಾನದ 115ನೇ ರಕ್ತದಾನ ಶಿಬಿರ ಆಯೋಜಿಸಿರುವುದು ದೊಡ್ಡ ಸಾಧನೆ ಎಂದು ಹೇಳಿದರು. 115ನೇ ರಕ್ತದಾನ ಶಿಬಿರವನ್ನು ನಡೆಸುವುದೆಂದರೆ ಅದೊಂದು ದೊಡ್ಡ ಸಾಧನೆ. ದೇವರ ಆಶೀರ್ವಾದ ಕೃಷ್ಣಕುಮಾರ್ ಪೂಂಜಾರವರ ಮೇಲೆ ಸದಾ ಇರಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಬಗ್ಗೆ ಹೇಳಬೇಕಂತ ಹೇಳಿದರೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಾನ್ಯ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ನಡೆಸುವಂಥ ಒಂದು ಸಂಸ್ಥೆಯಾಗಿದ್ದು, ಲೇಡಿ ಗೋಲ್ಸನ್ ಹಾಸ್ಪಿಟಲಿನ ಆವರಣದಲ್ಲಿ ಇರುವಂಥ ಸಂಸ್ಥೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಉಚಿತವಾಗಿ ಲೇಡಿ ಗೋಲ್ಸನ್ ಹಾಸ್ಪಿಟಲ್ನ ಪೇಷಂಟ್ಗಳಿಗೆ ರಕ್ತವನ್ನು ಪೂರೈಸುತ್ತಿದೆ ಎಂದು ಹೇಳಲು ಅತೀವ ಖುಷಿ ಆಗ್ತಾ ಉಂಟು. ಇಂತಹ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲು ನಾವು ಇಂತಹ ಸಂಘಟನಾಕಾರರು ಬೇಕು. ಸಂಘಟನಾಕಾರರು, ಕ್ಯಾಂಪ್ ಆರ್ಗನೈಸರ್ ಎಂಬುದು ಯಾರು ಹೇಳ್ತಾರೆ, ಅವರು ಪ್ರತಿಯೊಂದು ಬ್ಲಡ್ ಬ್ಯಾಂಕಿನ ಬ್ಯಾಕ್ ಬೋನ್, ಬೆನ್ನೆಲುಬು ಹೇಳ್ತಾರೆ. ರೋಟರಿ ಕ್ಲಬ್ ಬಂಟ್ವಾಳದ ನಿಕಟಪೂರ್ವ ಕಾರ್ಯದರ್ಶಿ ವಾಣಿ ಪ್ರಕಾಶ್ ಕಾರಂತ್ ಅಧ್ಯಕ್ಷತೆ ವಹಿಸಿದ್ರು. ರೋಟರಿ ಕ್ಲಬ್ನ ಮೊಡಕಾಂಪಿನ ಕಾರ್ಯದರ್ಶಿ ಪಿಎ ರಹೀಂ, ಸೇವಾಂಜಲಿ ಆರೋಗ್ಯ ಕೇಂದ್ರದ ವೈದ್ಯ ಡಾ ಚೇತನ್, ಟ್ರಸ್ಟಿ ಜಯಕರ್ಕೇರ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.